ಪ್ರತಿಪಕ್ಷಗಳು ಕೋವಿಡ್ ಸಂದರ್ಭದಲ್ಲಿ ರಾಜಕೀಯ ಮಾಡದೆ ಕೆಲಸಗಳನ್ನು ಮಾಡಬೇಕು. ಆದ್ದರಿಂದ ಕಾಂಗ್ರೆಸ್ಸಿಗರು ಉರಿಯುವ ಮನೆಯಲ್ಲಿ ಚಳಿ ಕಾಯಿಸುವ ಕೆಲಸ ಮಾಡಬಾರದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ವ್ಯಂಗ್ಯವಾಡಿದರು. ಈ ಕುರಿತು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೋವಿಡ್ ಇಡೀ ಮನುಕುಲಕ್ಕೆಯಾಗಿರುವ ಅನಾಹುತ. ಇಂತಹ ಸಂದರ್ಭದಲ್ಲಿ ಚಳಿ ಕಾಯಿಸುವಂತಹ ಕಾರ್ಯ ಕಾಂಗ್ರೆಸ್ನಿಂದ ಆಗಬಾರದು ಎಂದು ಹೇಳಿದರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಕೋವಿಡ್ ಲಸಿಕೆಗಾಗಿ ನಿಭಾಯಿಸಲು ಕಾಂಗ್ರೆಸ್ನಿಂದ 100 ಕೋಟಿ ರೂಪಾಯಿ ನೀಡುತ್ತೇವೆ, ರಾಜ್ಯ ಸರ್ಕಾರ ತೆಗೆದುಕೊಳ್ಳಲು ಸಿದ್ಧವಾಗಬೇಕೆಂದು ಹೇಳಿದರು. ಆದರೆ ಎಂಎಲ್ಎ ಎಂಎಲ್ಸಿಗಳಿಗೆ ಸರ್ಕಾರವೇ ಕೊಟ್ಟಿರುವ ಗ್ರಾಂಟ್ ಹಣವನ್ನೇ ನೀಡಲು ಹೊರಟಿದ್ದಾರೆ. ಹಾಗಾದರೆ ಕಾಂಗ್ರೆಸ್ ಕೊಟ್ಟಿರುವ ಕೊಡುಗೆ ಏನು ಎಂದು ಪ್ರಶ್ನಿಸಿದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು, ಟೀಕೆ ಮಾಡುವುದು ತಪ್ಪಲ್ಲ, ಆದರೆ ಜನರ ದಾರಿ ತಪ್ಪಿಸುವ ಕೆಲಸ ಮಾಡಬಾರದು ಎಂದು ಹೇಳಿದರು. ಉರಿಯುವ ಮನೆಯಲ್ಲಿ ಚಳಿ ಕಾಯಿಸುವಂತ ಉರಿಯ ಮನೆಯಲ್ಲಿ ಸಾಧ್ಯ ಇದ್ರೆ ನಾವೆಲ್ಲ ಒಟ್ಟಾಗಿ ಬೆಂಕಿ ನಂದಿಸಬೇಕು. ಈ ಕೋವಿಡ್ ಅನ್ನುವಂಥದ್ದು ಒಂದು ರೀತಿ ಈ ಮನುಕುಲಕ್ಕೆ ಆಗಿರುವಂಥ ಒಂದು ಅನಾಹುತ. ಇಂಥ ಸಂದರ್ಭದಲ್ಲಿ ಚಳಿ ಕಾಯಿಸುವಂಥ ಕೆಲಸಗಳನ್ನು ಮಾಡಬಾರದು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತೇನೆ. ನಾನು ಕಾಂಗ್ರೆಸ್ಸಿನ ಬಗ್ಗೆ ಟೀಕೆ ಮಾಡುವುದಿಲ್ಲ. 100 ಕೋಟಿ ಕೊಟ್ಟಿದ್ದೇವೆ, ತಗೊಳ್ಳಿಕ್ಕೆ ಸರ್ಕಾರ ಸಿದ್ಧ ಆಗಿರಬೇಕು ಅಂತೇಳಿ ಶಿವಕುಮಾರ್ ಅವರು ಹೇಳಿದಾಗ ನಾನು ಯೋಚನೆ ಮಾಡಿದೆ, 100 ಕೋಟಿ ಬಂತು ಸರ್ಕಾರಕ್ಕೆ, ಪ್ರತಿಪಕ್ಷವಾಗಿ ಬಹಳ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದಾರೆ ಅಂತೇಳಿ. ಆದರೆ ಸರ್ಕಾರ ಕೊಟ್ಟಿರುವಂಥ ಹಣವನ್ನು 100 ಕೋಟಿ ನಿಮಗೆ ಕೊಡ್ತೀವಿ ಅಂತ ಸರ್ಕಾರ ಕೊಟ್ಟಿರೋದು. MLCಗಳಿಗೆ MLAಗಳಿಗೆ ಗ್ರಾಂಟ್ ನಾವೇನು ಕೊಟ್ಟಿರ್ತೇವೆ, ಸರ್ಕಾರ ರಾಜ್ಯ ಸರ್ಕಾರ ಕೊಟ್ಟಿರುವಂಥದ್ದು, ಕೇಂದ್ರ ಸರ್ಕಾರ ಕೊಟ್ಟಿರೋ MP ಗ್ರಾಂಟನ್ನು ನಾವು ಕೊಡ್ತೇವೆ ಅಂತ ನೀವು ಹೇಳ್ತೀರಾದರೆ ನೀವು ಮಾಡಿ ಸಾಧನೆ ಏನು, ನೀವು ಕೊಟ್ಟಿರುವಂಥ ಸಹಕಾರಗಳೇನು ಅನ್ನುವಂಥ ಪ್ರಶ್ನೆಗಳನ್ನು ಕೇಳಬೇಕಾದಂಥ ಅನಿವಾರ್ಯತೆ ಇದೆ. ಆದರೆ ಅವ್ರಿಗೆ ನೆನಪು ಮಾಡೋದಷ್ಟೇ ನನ್ನ ಗುರಿ, ಅವ್ರನ್ನ ಟೀಕೆ ಮಾಡೋದು ನನ್ನ ಗುರಿ ಅಲ್ಲ. ರಮಾನಾಥ್ ರೈ ಅವರಿಗೆ, ಬೆಳ್ತಂಗಡಿ ಹರೀಶ್ ಕುಮಾರ್ ಅವರಿಗೆ, UT ಖಾದರ್ಗೆ ನಾನು ಆಗ್ರಹಪಡಿಸೋನು, ಇಡೀ ಜಿಲ್ಲೆಯ ಕೋವಿಡ್ ನಿಯಂತ್ರಣಕ್ಕೆ ಬೇಕಾಗಿ ಸರ್ಕಾರವಾಗಿ ನಾವು ಶ್ರಮ ಪಡ್ತಾ ಇರುವಾಗ ನೀವು ನಿಮ್ಮದೇ ಆದಂಥ ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡಿದರೆ ಅದು ತಪ್ಪಲ್ಲ. ಆದರೆ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸಗಳನ್ನು ಮಾಡಬಾರದು ಅನ್ನುವಂಥ ಆಗ್ರಹಗಳನ್ನು ಮಾಡಬೇಕಾಗಿದೆ. ಜನರನ್ನು ನೀವು ದಾರಿ ತಪ್ಪಿಸ್ತಾ ಇದ್ದೀರಿ. ಕೆಲವೊಮ್ಮೆ ವ್ಯಾಕ್ಸಿನ್ ಬಂತು ಅಂತ ಹೇಳಿದಾಗ ಆ ವ್ಯಾಕ್ಸಿನ್ ಮೇಲೆ ನಮ್ಗೆ ನಂಬಿಕೆ ಇಲ್ಲ, ಆ ವ್ಯಾಕ್ಸಿನ್ ಪರಿಣಾಮಕಾರಿ ಅಂತ ಏನು ಗ್ಯಾರಂಟಿ, ಅದನ್ನ ಮೊದಲು ಮೋದಿ ತಗೊಳ್ಳಿ ಆನಂತರ ಉಳಿದುಕೊಳ್ಳಿ ಅಂತ ಹೇಳಿದವರು ಯಾರು ಅನ್ನೋದು ನಮ್ಗೆ ಗೊತ್ತಿದೆ. ಈಗ ವ್ಯಾಕ್ಸಿನ್ ಜನ ಬರದೇ ಇದ್ದ ಪರಿಸ್ಥಿತಿಗಳು ಬಂದಾಗ, ವ್ಯಾಕ್ಸಿನ್ ಕೊರತೆ ಸಹಜವಾಗಿ ಉಂಟಾದಾಗ ವ್ಯಾಕ್ಸಿನ್ ಇಲ್ಲ ಅನ್ನುವರು ನೀವು, ಮೊದಲು ಮೋದಿ ತಗೊಳ್ಳಿ ಅನ್ನೋರು ನೀವೇ. ಮೋದಿಯವರು ವ್ಯಾಕ್ಸಿನ್ ತಗೊಂಡ್ಕೊಂಡೆ ನೋಡಿ, ಮೋದಿ ಮಾತ್ರ ಬದುಕಿಕೊಂಡಿದ್ದಾರೆ, ಬೇರೆಯವರೆಲ್ಲ ಸಾಯುವುದಂತ ಕೇಳುವವರು ನೀವೇ. ಒಂದು ಪ್ರತಿಪಕ್ಷವಾಗಿ ಜವಾಬ್ದಾರಿ ಬೇಕು, ಹೊಣೆಗಾರಿಕೆ ಬೇಕು, ಸಮಾಜ ಜೊತೆಯಲ್ಲಿ ನೀವೆಲ್ಲರೂ ಸಹಕಾರ ಕೊಡಬೇಕು. ಅದನ್ನು ಬಿಟ್ಟು ಉರಿಯುವ ಮನೆಯಲ್ಲಿ ಚಳಿಗಾಯಿಸುವಂಥ ಕೆಲಸಗಳನ್ನು ಮಾಡುವುದು ಅತ್ಯಂತ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಪಕ್ಷಕ್ಕೆ ಬೇಜವಾಬ್ದಾರಿ ನಡವಳಿಕೆ ಒಂದು ಸಾಕ್ಷಿ ಅಂತ ಅನ್ಸುತ್ತದೆ.